ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿಯವರು ಇಂದು ಧರ್ಮದರ್ಶನ ಸಾಲಿನಲ್ಲಿ ಬಂದು ಗಮನವನ್ನ ಸೆಳೆದರು. ಬೆಳಗ್ಗೆ 10:30ಕ್ಕೆ ಸಂತೆಪೇಟೆ ಕಡೆಯಿಂದ ಜನರ ಮಧ್ಯೆ ನಡೆದು ಬಂದ ಡಿಸಿಯವರು ಭಕ್ತರ ಜೊತೆಗೆ ಮಾತನಾಡಿ ಅವರಿಂದ ಫೀಡ್ಬ್ಯಾಕ್ ಅನ್ನು ಪಡೆದುಕೊಂಡರು. ಹಿರಿಯರನ್ನ ಮಾತನಾಡಿಸಿದರು. ಎಲ್ಲರತ್ತ ಕೈಬೀಸಿ ಸಂತಸಪಟ್ಟರು. ಕೆಲ ಯುವತಿಯರು ಡಿಸಿ ಅವರೊಂದಿಗೆ ಸೆಲ್ಫಿ ತೆಗೆದುಕೊಂಡು ಖುಷಿಪಟ್ಟರು. ಈ ವೇಳೆ ಮಾತನಾಡಿದ ಅವರು, ದರ್ಶನ ವ್ಯವಸ್ಥೆ ಸರಾಗವಾಗಿದೆ, ಸ್ವಚ್ಛತೆಯೂ ಚೆನ್ನಾಗಿದೆ. ಕೆಲವು ಕಡೆ ಕಬ್ಬಿಣದ ಬ್ಯಾರಿಕೇಡ್ಗಳಿಂದ ಭಕ್ತರಿಗೆ ತೊಂದರೆಯಾಗುತ್ತಿದ್ದು ಗಮನಕ್ಕೆ ಬಂದು ಅಂತಹ ಕಡೆ ಬಟ್ಟೆ ಸುತ್ತಲಾಗಿದೆ ಎಂದು ಹೇಳಿದರು. ಯೋಗೀಶ್, ವಿ4 ನ್ಯೂಸ್, ಹಾಸನ.